ಮಮಂತ್ರ ಮೀಡಿಯಾ ನೆಟ್ವರ್ಕ್ ಗ್ರೂಪ್ ಆಫ್ ಕಂಪನಿಯ ವಿಶ್ವ ನ್ಯೂಸ್ 24 ಜಾಲತಾಣ ಸುದ್ದಿವಾಹಿನಿಯ 4ನೇ ವರ್ಷದ ಸಂಭ್ರಮಾಚರಣೆ ಮತ್ತು ಕಾಪು ಮುಖ್ಯ ರಸ್ತೆಯ ಜನಾರ್ದನ ಕಾಂಪ್ಲೆಕ್ಸ್ನಲ್ಲಿ ನೂತನ ಕಚೇರಿ ಹಾಗೂ ಸ್ಟುಡಿಯೋವನ್ನು ಶಾಸಕ ಲಾಲಾಜಿ ಮೆಂಡನ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಗುರುಪುರ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಉತ್ತಮ ಸಮಾಜಕ್ಕಾಗಿ ಉತ್ತಮ ಸಂದೇಶ ನೀಡುವ ಸಂಸ್ಥೆಯಾಗಿ ಇನ್ನಷ್ಟು ಬೆಳೆಯಲಿ, ಜನಮಾನಸದಲ್ಲಿ ನೆಲೆ ನಿಲ್ಲುವ ಸುದ್ದಿವಾಹಿನಿಯಾಗಿ ಮೂಡಿಬರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭ ಕಾಪುವಿನ ಖ್ಯಾತ ಯುವ ವೈದ್ಯರಾದ ದಿನೇಶ್ ಕುಮಾರ್ ಇವರಿಗೆ ವಿಶ್ವಶ್ರೀ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ, ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ರಾಕೇಶ್ ಕುಂಜೂರು, ಸಂಸ್ಥೆಯ ಪ್ರವರ್ತಕ ಪುರುಷೋತ್ತಮ್ ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಹೃದಯ ಭಾಗದಲ್ಲಿ ಒಂದು ಸಣ್ಣ 100 ಸ್ಕ್ವೇರ್ ಫೀಟ್ನ ಒಂದು ಆಫೀಸ್ ಓಪನ್ ಮಾಡಿ ಉತ್ತಮ ರೀತಿ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಾಗಿ ಆಗಮಿಸಿರುವಂತಹ ಮಾಡಿ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರೀತಿಯಲ್ಲಿ ತಮ್ಮ ಸೇವೆಯ ಮೂಲಕವಾಗಿ ಗ್ರಾಮೀಣ ಭಾಗದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಈ ಶರನ್ನವರಾತ್ರಿಯ 3ನೇ ದಿವಸದ ಈ ಪುಣ್ಯ ಪರ್ವ ಕಾಲದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥ ಬಹಳಷ್ಟು ಮಂದಿ ಗಣ್ಯರನ್ನ ಸನ್ಮಾನ್ಯ ಬಿಡುಗಡೆಗೊಳಿಸಿದ್ದಾರೆ. ಅವರಿಗೆ ಅಭಿನಂದನೆ. ವಿಶ್ವ ನ್ಯೂಸ್ 24/7 ಈ ಮಾಧ್ಯಮವು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡುವ ನಿಟ್ಟಿನಲ್ಲಿ ಮತ್ತು ಸಮಾಜದಲ್ಲಿ ಆಗುತ್ತಿರುವ ತೊಂದರೆಗಳು, ಒಳ್ಳೆಯ ಕೆಲಸಗಳನ್ನ ಲಕ್ಷಾಂತರ ಜನರಿಗೆ ಜಗದ ಉದ್ದಗಲಕ್ಕೂ ತಿಳಿಯಪಡಿಸುವಂತಹ ನಿಟ್ಟಿನಲ್ಲಿ ತನ್ನ ಕೆಲಸವನ್ನ ಮಾಡಬೇಕು ಅನ್ನೋದು ಉದ್ದೇಶದಿಂದ ಒಡನಾಟದಿಂದ ಈ ಒಂದು ವಿಶ್ವ 24 ನ್ಯೂಸ್ ಬೆಳಗಲಿ ಮಾಧ್ಯಮದಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಪುನರಪಿ ದಾಪುಗಾಲಿಕ್ಕುವಂತೆ ಮುನ್ನಡೆಯಲಿ. ಮಮಂತ್ರ ಮೀಡಿಯಾದ ಮೇಲೆ ಇರಲಿ, ಉತ್ತಮ ಸಮಾಜಕ್ಕಾಗಿ ಉತ್ತಮ ಸಂದೇಶವನ್ನ ಸಾರುವ ಸಂಸ್ಥೆಯಾಗಿ ಜನಮಾನಸದಲ್ಲಿ ಪಡಿಮೂಡಲಿ ಅಂತ ಹೇಳಿ ಆರಾಧ್ಯ ದೇವರನ್ನ ಪ್ರಾರ್ಥಿಸ್ತಾ, ವಿಶೇಷವಾಗಿ ಶುಭ ಹಾರೈಸ್ತಾ, ಬಂದಿರುವಂತಹ ಹಿರಿಯ ಕಿರಿಯ ಎಲ್ಲ ಗಣ್ಯಾತಿ ಅತಿಥಿಗಳಿಗೂ ಶ್ರೀದೇವರ ಆಶೀರ್ವಾದವನ್ನ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಷ್ಟು ಪ್ರಾಮುಖ್ಯನ ಅಷ್ಟೇ ಪ್ರಾಮುಖ್ಯ ಪತ್ರಿಕಾದ್ಯಮ ಕೂಡ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂತ ರೀತಿ ಕೆಲಸ ಕಾರ್ಯ ಮಾಡುವಂಥದ್ದು ಪತ್ರಿಕಾ ರಂಗ ಕೂಡ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಯುವಕ ಒಂದು ಹೊಸ ಐಡೆಂಟಿಟಿಯ ಮುಖಾಂತರ ಇಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇವತ್ತು ಎಲ್ಲ ರೀತಿಯ ಅನುಗ್ರಹ ಮಾಡಲಿ. ಪತ್ರಿಕೆಯ ಮೂಲಕ, ಅನಂತರ ದೃಶ್ಯ ಮಾಧ್ಯಮಗಳ ಮೂಲಕ, ಈಗ ಸೋಷಿಯಲ್ ಮೀಡಿಯಾದ ಮೂಲಕ ಜನಮಾನಸಕ್ಕೆ ಎತ್ತರಾಗ್ತದೆ. ಈ ಸಮಾಜದ ಡಾಕ್ಟರ್ ಯಾರಂತ ಕೇಳಿದ್ರೆ ಅದು ಮಾಧ್ಯಮಗಳು. ಯಾಕಂತ ಹೇಳಿದ್ರೆ ಜನಪ್ರತಿಗಳು ಮಾಡಲಾರದಂಥ ಕೆಲಸವನ್ನ ಇವತ್ತು ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಮಾಡ್ತಿರೋದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅವರ ಚಿಂತನೆಗಳು ಈ ಬದುಕಿನ ನೊಂದವರ, ಬೆಂದವರ, ದೀನರ, ದಲಿತರ ಕಣ್ಣೀರನ್ನು ಉಳಿಸುವಂಥ ಕೆಲಸವನ್ನು ನಿರಂತರ ಮಾಡ್ತಾ ಬರ್ತದೆ. ನನ್ನ ಅಭೂತಪೂರ್ವ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ತಾಳ್ಮೆ ಬೇಕು, ಸಮಯ ಬೇಕು ಮತ್ತು ಪ್ರಬುದ್ಧ ಪತ್ರಕರ್ತರಾಗಿ ಕೆಲಸ ಕಾರ್ಯ ಮಾಡಬೇಕಾಗ್ತದೆ. ಅದರದ್ದು ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗ್ತದೆ. ಹಾಗಾಗಿ
ಅದರ ಒಂದು ಗುಣಾತ್ಮಕವಾದ ಅಂಶಗಳನ್ನು ಒಳಪಡಿಸಿಕೊಂಡು ಈ ಮಾಧ್ಯಮ ಕ್ಷೇತ್ರದ ಬೆಳಗಾವಿ ಪುರುಷೋತ್ತಮರವರು ಒಬ್ಬ ಉತ್ಸಾಹಿ ಕಾರ್ಯಕರ್ತ ಮತ್ತು ತರುಣ ಪತ್ರಿಕೋದ್ಯಮಿ. ಹಾಗಾಗಿ ಬೇರೆ ಬೇರೆ ಸೋಷಿಯಲ್ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡಿದ